ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ತುಂಬೆ ವೆಂಟೆಡ್ ಅಣೆಕಟ್ಟುಗೂ ತೀರ್ಥ ಭಾಗದ ಹರೆಕಲ ಅಡ್ಯರ್ ಅಣೆಕಟ್ಟದ ನೀರನ್ನು 13 ಪಂಪ್ಲೆಡ್ ದೆತ್ತೊಂದಿತ್ತಿದೆ ಐತೆ ಕಾರ್ಯರೀತಿನ ಎಂಆರ್ಪಿಎಲ್ ಬೊಕ್ಕ ಕುಡ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳು ಶನಿವಾರ ತೂದು ಪಿಂದೊಂಡಿರು ತುಂಬೆ ಅಣೆಕಟ್ಟೊಡದು ನಿಚ್ಚಲ ನೂತ ಅಜಿಪ್ಪ ಎಂಎಲ್ಡಿ ನೀರು ಕುಡ್ಲಗ್ ಸಾಗವನುಂಡು ತುಂಬೆ ವೆಂಟೆಡ್ ಅಣೆಕಟ್ಟುಗೂ ತೀರ್ಥ ಭಾಗದ ಹರೆಕಲ ಅಡ್ಯರ ಅಣೆಕಟ್ಟದ ನೀರನ್ನು 13 ಪಂಪ್ಲೆಡ್ ಪಾಡೊಂದಿತ್ತಿದೆ ಉನ್ನತ ಕಾರ್ಯರೀತಿನ ಎಂಆರ್ಪಿಎಲ್ ಬೊಕ್ಕ ಕುಡ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳು ಶನಿವಾರ ತೂದು ಪಿಂದೊಂಡಿರು ತುಂಬೆ ಅಣೆಕಟ್ಟೊಡ್ದು ನಿಚ್ಚಲ ನೂತ ಅಜಿಪ್ಪ ಎಂಎಲ್ಡಿ ನೀರು ಕುಡ್ಲಗ್ ಬರೊಂದಿತ್ತದು ಎಲ್ಪ ಎಂಎಲ್ಡಿ ನೀರನ್ನು 13 ಪಂಪ್ಲೆಡ್ ತೀರ್ಥ ಬಾಗೊಡ್ದು ಮಿತ್ತ ಬಾಗೊಡು ಪುನಃ ತುಂಬೆ ಅಣೆಕಟ್ಟುಗೂ ಪಾಡನುಂಡು ನೆಡ್ದು ಶೇಕಡ 40 ನೀರು ತಿಕ್ಕೊಂದುಂಡು ಪಾಲಿಕೆದ ಸಲಹೆದಂಚ ಎಂಆರ್ಪಿಎಲ್ ಬೇಲದಕ್ಲೆ ಈ 13 ಪಂಪ್ಲೇನು ಬೋಟುಲೆಡ್ ಕುಳ್ಳಾದೀರು ಕುಡ್ಲನಗರಗೂ ನೀರು ಒದಗವನ ತುಂಬೆ ಅಣೆಕಟ್ಟೋಡು ನೀರು ಭಾರಿ ಕಮ್ಮಿ ಆവുന്നിತ್ತದು ತಿಕ್ಕುನ ನೀರನ್ನು ಭಾರಿ ಜಾಗೃತಿ ಖರ್ಚು ಮಲ್ಪಡಾತಂಡು ಅಂಚಾದ ಮಹಾನಗರ ಪಾಲಿಕೆ ಎಂಆರ್ಪಿಎಲ್ ಸಂಸ್ಥೆದ ಸಲಹೆ ಕೇಂದಿತ್ತಂಡು ಐತಂಚ 13 ಪಂಪ್ ಕುಳ್ಳಾದ ನೀರು ಪಾಡೊಂದುಂಡು ಕಡಬ ತಾಲೂಕು ಕೊಯ್ಲೆ ಗ್ರಾಮದ ಪರಂಗಾಜಿ ಪನ್ಪನವಲು ಕುಮಾರಾಧಾರ ಸುದಿಟ್ಟು ಡ್ರೆಜ್ಜಿಂಗ್ ಅಕ್ರಮವಾದ ಪೊಯ್ಯದ ತುಂದಿತ್ತಿನ ಜಾಗಿಗೆ ಕಡಬ ಪೊಲೀಸರು ಪೊಗ್ಗುದು ಸೊತ್ತುಲಿನ ಸ್ವಾಧೀನೋಗ್ದಿತ್ತೊನ್ನ ಸಂಗತಿ ಮೇ 5 നടത്തുന്നുണ്ട് ಕಡಬ ತಾಲೂಕು ಕೊಯ್ಲೆ ಗ್ರಾಮದ ಪರಂಗಾಜಿ ಪನ್ಪನವಲು ಕುಮಾರಾಧಾರ ಸುದಿಟ್ಟು ಡ್ರೆಜ್ಜಿಂಗ್ ಅಕ್ರಮವಾದ ಪೊಯ್ಯದ ತುಂದಿತ್ತಿನ ಜಾಗಿಗೆ ಕಡಬ ಪೊಲೀಸರು ಪೊಗ್ಗುದು ಸೊತ್ತುಲಿನ ಸ್ವಾಧೀನೋಗ್ದಿತ್ತೊನ್ನ ಸಂಗತಿ ಮೇ 5 നടത്തുന്നുണ്ട് ಕಡಬ ಪೊಲೀಸ್ ಸ್ಟೇಷನ್ ಸುತ್ತದ ಕೊಯ್ಲೆ ಗ್ರಾಮದ ಪರಂಗಾಜಿಡ್ ಅಕ್ರಮವಾದ ಡ್ರೆಜ್ಜಿಂಗ್ ಗಳಸದ ಪೊಯ್ಯದ ತೊಂದು ಪುನಃ ಬಗೆಟ್ ನಿಘಂಟದ ಮಾಹಿತಿ ಮಿತ್ತು ಕಡಬ ಎಸ್ಐ ಹರೀಶ್ ಬುಕ ಪೊಲೀಸರು ಕಾರ್ಯಾಚರಣೆ ನಡಪಾದಿರು ಜಾಗೆಡಿತಿನ ಒಂಜಿ 4 HP ಮೋಟಾರ್ ಪಾಡ್ದಿತ್ತಿನ ಡ್ರೆಜ್ಜಿಂಗ್ ಸೇರಿದು ಓಡಾ ಡ್ರೆಜ್ಜಿಂಗ್ ಮೋಟಾರ್ ಪಾಡ್ದನ 6 ಇಂಚಿ ಸುತ್ತು ಅಳತದ 20 ಅಡಿ ಉದ್ದದ ಫೈಬರ್ ಪೈಪು 6 ಇಂಚಿ ಸುತ್ತು ಅಳತದ 20 ಅಡಿ ಉದ್ದದ ಕರ್ಬದ ಪೈಪು ಕರ್ಬದ ಪೈಪುಲೆಗೆ ಪಾಡ್ದನ ಕರ್ಬದ 14 ಡ್ರಮ್ಮು ಕರ್ಬದ ಜಾಲರಿ ಪೊಯ್ಯದೆ ಪೆರಗಳಸಿನ ರಡ್ ಕರ್ಬದ ಕೈಪಿಕಾಸು ಪ್ಲಾಸ್ಟಿಕ್ ಕುರುವೆಲಿನ ಸ್ವಾಧೀನೊಗ್ದಿತ್ತೊಂದು ಜಾಗೆಡೆ ಮಹಾಜರ ಮಲ್ತದಡು ಕಾನೂನು ಕ್ರಮದ ತುನಿಯರೆ ಪೊಲೀಸ್ ಇರಿಕೆಯಿಂದ ಗಣಿ ಇಲಾಖೆಗೆ ವರದಿ ಕೊಡ್ತೀರು ಮುಲ್ಪದ ಇಸ್ಲಾಂ ಪಾಡಿ ಕೊಲ್ಲಿದ ಕಟ್ಟ ಮಜ್ಜಾರ್ ಕೊರಿಯರ್ ನಾಡೋಲಿಡ್ಲ ಮಾಮಲ್ಲ ಪ್ರಮಾಣಡು ಅಕ್ರಮ ಪೊಯ್ಯದೆ ಪುನಃ ನಡೆಸುತ್ತಿದೆ ಅಡೆಗೆ ಕಾರ್ಯಾಚರಣೆ ಏಪ ಅಂದು ಸಾರ್ವಜನಿಕರು ಪ್ರಶ್ನೆ ಪಾಡ್ದಿರು ಸುದೇಟ್ ಮಲ್ಲಮಲ್ಲ ಗುಂಡಿ ತೋಡುದು ಬುಡಂದೆ ಅಕ್ರಮ ಪೊಯ್ಯದೆ ಪುನಃ ನಡಪಾವು ನಡೆದು ಸುದೇ ನೀರು ಪರಿಪು ಇಜ್ಜದೆ ಪೇಂಟಿಲಿಡ್ಲ ಪರ್ಪಣ ನೀಡಿದ ಸಮಸ್ಯೆ ಟಿಪ್ಪರ್ಲಿನ ರಭಸದ ಪೋಪರಿ ಬರ್ಪರಿಡ್ದು ಬೇತೆ ಗಾಡಿಲಿನ ಸಂಚಾರವು ಕಷ್ಟ ಊರ್ದ ಪಂಚಾಯಿತಿಗಳ ಆದಾಯ ನಷ್ಟ ಅಂದು ದೂರುಕೆಂದು ಬೈದಿಂದು ಪುರಂದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಕೈತಲು ಪಡ್ಡೆ ದಿಕ್ಕಡು ಪರಿತೊಂದು ಪುನಃ ಪಲ್ಗುಣಿ ಸುದೆ ಬರಿಟು ಪುನಃ ಪಾತೇರ್ ಪಾಂಡ ಪಾತೇರ್ನ ಹನುಮಂತ ದೇವಿರೆಂದು ಮಾಮಲ್ಲ ನಂಬಿಗೆದ ಅಡ್ಡೂರು ಪೊನ್ನಂಗಿಲ ಅಗ್ರಹಾರದ ಶ್ರೀ ಮುಖ್ಯಪ್ರಾಣ ದೇವಸ್ಥಾನಗಳು ಶುಕ್ರವಾರ ಮುಖ್ಯಪ್ರಾಣ ದೇವಿರನ ಪಾಪೆ ಪ್ರತಿಷ್ಠೆ ಮಲ್ತದು ಜೀವ ಕಲಶಾಭಿಷೇಕ ನಡಪಾಯರು ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಕೈತಲು ಪಡ್ಡೆ ದಿಕ್ಕಡು ಪರಿತೊಂದು ಪುನಃ ಪಲ್ಗುಣಿ ಸುದೆ ಬರಿಟು ಪುನಃ ಪಾತೇರ್ ಪಾಂಡ ಪಾತೇರ್ನ ಹನುಮಂತ ದೇವಿರಿಂದೆ ಮಾಮಲ್ಲ ನಂಬಿಕೆದ ಕ್ಷೇತ್ರನೆ ಅಡ್ಡೂರು ಪೊನ್ನಂಗಿಲ ಅಗ್ರಹಾರದ ಶ್ರೀ ಮುಖ್ಯಪ್ರಾಣ ದೇವಸ್ಥಾನ ಆದುಂಡು ದೇವಸ್ಥಾನನು ಪಿರ ಪೊಸತು ಮಲ್ತದ ಕಟ್ಟದು ಮೇ 2 ದಿಂಚ ಪ್ರತಿಷ್ಠಾಂಗ ಅಷ್ಟಬಂಧ ಬ್ರಹ್ಮಕಲಶ ನಡೆತುಂಡು ಶುಕ್ರವಾರ ಮುಖ್ಯಪ್ರಾಣ ದೇವಿರ್ನ ಪಾಪೆ ಪ್ರತಿಷ್ಠೆ ಬೊಕ್ಕ ಜೀವ ಕಲಶಾಭಿಷೇಕ ಅಟ್ಟಣೆ ಆದಿತ್ತಿದೆ ಪುರಾಲ್ದ ಕೊಡಿಮಜಲ್ ವಿದ್ವಾನ್ ಅನಂತ ಪದ್ಮನಾಭ ಉಪಾಧ್ಯಾಯರ್ನ ದುಂಬಾಳ್ತಿಡೆ ಕ್ಷೇತ್ರದ ಪುರೋಹಿತ ರೀತಿದ ಧಾರ್ಮಿಕ ವಿಧಿವಿಧಾನಗಳನ್ನು ಕರಿತೇರು ಕಾಂಡೆ ಗಣಹೋಮ ಪ್ರತಿಷ್ಠಾಂಗ ಪೀಠ ಪ್ರತಿಷ್ಠೆ ಮಲ್ತದೆ ಪಾತೇರ್ ಪಾಂಡ ಪಾತೇರ್ನ ದೇವಿರು ಮುಖ್ಯ ಪ್ರಾಣನ ಪಾಪೆ ಪ್ರತಿಷ್ಠೆ ಮಲ್ತೇರು ಕಾಂಡಿಡ್ದೆ ಬೇತೆ ಬೇತೆ ಭಜನಾ ಮಂಡಳ ಹಿಡಿದು ಭಜನಾ ಕಾರ್ಯಕ್ರಮ ಆಟಣೆ ಆದಿತ್ತಂಡು ದೇವರಿಗೂ ಜೀವ ಕಲಶಾಭಿಷೇಕ ನಡಪಾದು ಮಧ್ಯಾಹ್ನ ಪೂಜೆ ಕರಿತದು ಭಕ್ತರಿಗೂ ನುಪ್ಪು ಪ್ರಸಾದ ಸೇವೆ ನಡತಂಡು ಊರ ಪರವೂರ ಭಕ್ತರು ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿದ ಗುರ್ಕಾರಿರು ಬೊಕ್ಕ ಪದಾಧಿಕಾರಿಲು ಆಡಳಿತ ಮಂಡಳಿದಾಕ್ಲು ಬೊಕ್ಕ ಮಾತ ಸಮಿತಿನ ಸದಸ್ಯರು ಪಾಲ್ಗೊಂಡಿರು ಬಯ್ಯಗ್ ದುರ್ಗಾ ಪೂಜೆ ಅಂಕುರ ಪೂಜೆ ಬೊಕ್ಕ ಜುಮಾದಿ ದೈವಗೂ ಕಲಶಾಭಿಷೇಕ ಮಲ್ತೇರು ಮೇ 7 ಐತರ ಬ್ರಹ್ಮಕಲಶ ಎನ್ಮೆಕ್ ಸೋಮವಾರ ಶ್ರೀರಾಮ ಜಪಯಜ್ಞ ಆನಿರಾತ್ರಿ ಜುಮಾದಿ ಬಂಟ ನೇಮ ಆಟಣೆ ಮಲ್ತಿದ್ದೀರು ಜೀರ್ಣೋದ್ಧಾರ ಸಮಿತಿದ ಕಾರ್ಯಂತಿರು ಊರಿ ವೆಂಕಟೇಶ್ ನಾವಡ ಪೊಳಲಿ ಎದುಕೊಂಡಿರು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊರದು ರಾಮಪಂಡ ಆನಂದ ಸಂತೋಷ ರಾಮಪಂಡ ನನೊಂಜಿ ಅರ್ಥ ರಾಷ್ಟ್ರ ಧರ್ಮ ಬೊಕ್ಕ ಸಂಸ್ಕೃತಿ ಒಂಜಿ ಪಾವುಲಿದ ರಡ್ಡು ಮೋನೆಲಿ ಇತ್ತು ನಂಚೊಂಡು ಪಾವುಲಿದ ರಡ್ಡು ಮೋನೆ ರಾಮಿ ಬೊಕ್ಕ ಹನುಮಿ ರಾಮಿ ಪಂಡ ಧರ್ಮ ಹನುಮಿ ಪಂಡ ಸಂಸ್ಕೃತಿ
ಬದುಕು ಒರಿಯೋಡುಂದಾಂಡ ಒಂದು ರಡ್ಡಲ ಬೋಡು ಒಂದು ಪಂಡೇರು. ವೇಲಾಪುರಿ ವಿದ್ವಾನ್ ವಿಶ್ವನಾಥ ಶರ್ಮಾ ಧಾರ್ಮಿಕ ಉಪನ್ಯಾಸ ಕುರ್ದು ನಮ್ಮ ದೇಶ ಬುಡ್ದು ಕಲ್ಪೆರೆ ಪಿದೈ ದೇಶಗೂ ಪೋಪ ಭಾರತಗೂ ಬಲೆ ಮುಲ್ತ ಧರ್ಮ ಸಂಸ್ಕೃತಿ ಕಲ್ತದು ನಿಕ್ಲಿನ ದೇಶಗೂ ಪೋದು ಅಕ್ಲೆ ಎಡ್ಡೆ ಜನ ಆಪುನಂಚ ಮಲ್ಪುಲೆಂದು ಆನಿದ ಕಾಲುಡು ಮನು ಮಹರ್ಷಿ ಲೋಕಗುಲಿಪ್ಪ ಕೊಡ್ತೇರು. ಅಪಗನೆ ಭಾರತ ಅಂಚೆ ಇತ್ತಂಡು ಇತ್ತೆ ಭಾರತಗೂ ದಾನೆ ಆತನಿಂದ ಅರಕೆಂಡೇರು. ಧರ್ಮ ಬೊಕ ಸಂಸ್ಕೃತಿಯಿಂದ ಪಂಡ ಪಣವುದ ರಡ್ಡು ಮೋಣೆ ಇತ್ತು ಲೆಕ್ಕ. ನಾಣ್ಯಗೂ ರಡ್ಡು ಮೋಣೆ ಉಂಡಿಗೆ ರಡ್ಡು ಮೇಲೆ ಸರಿ ಪೋಡು ಇಜ್ಜಿನ ನಂಗೆ ಚಲಾವಣೆಗೆ ಬರ್ಬಿ ಒಂಜಿ ಮೈ ತರಂಡಲ್ಲ ಚಲಾವಣೆಗೆ ಬರ್ಪಿ ಪಣವದ ಒಂಜಿ ಮೈ ಅವು ರಾಮ ಅವು ಧರ್ಮ ನೆನೊಂಜಿ ಮೈ ಹನುಮ ಅಂತ ಅವು ಸಂಸ್ಕೃತಿ ಅವು ಸಂಸ್ಕಾರ ಅವು ರಡ್ಡು ಒಟ್ಟು ಸೇರಿದ ಅಂಡ ನಮ್ಮ ಬದುಕಿನಿಪಿನವು ಚಲಾವಣೆ ಆರೆಗೆ ಸಾಧ್ಯತೆ ಉಂಟು. ನಮ್ಮ ಬದುಕಿಂದ ಅವು ಎರ್ಕದನ ನೀರತ್ತೆಗೆ ಅವು ಪರಪುನ ನಿರಂತರವಾದ ಪರಪುನ ತುದತ ಲೆಕ್ಕ ಬದುಕು ಪರಪೋಡು ಅಂಡ ನಂಗೆ ರಡ್ಡಲ್ಲ ಬೋಡು ಅವು ಧರ್ಮಲ ಬೋಡು ಸಂಸ್ಕೃತಿ ಎಲ್ಲ ಬೋಡು ಅವು ಇತ್ತನ ಮಾತ್ರ ಐನು ನಮ್ಮ ನಡಪಾವನ್ ಬರೆಗೆ ಸಾಧ್ಯತೆ ಉಂಟು. ಗುರುಪುರ ಗ್ರಾಮ ಪಂಚಾಯತ್ ಗುರುಕಾರ್ಯರು ಯಶವಂತ ಕುಮಾರ್ ಶೆಟ್ಟಿ ಗುರುಕಾರ್ಮ ವಹಿಸಿದ್ದಿರು. ಪುರಾಲ್ದ ಕ್ಷೇತ್ರೋಡು ಪೂಜೆ ಮಲ್ಪನ ರಾಮ್ ಭಟ್ ಪೊಳಲಿ, ಕರ್ನಾಟಕ ಬ್ಯಾಂಕ್ದ ದುಂಬುದ ಗುರುಕಾರ್ಯರು ಪೊಳಲಿ ಜಯರಾಮ್ ಭಟ್, ದುಂಬುದ ಪ್ರಿನ್ಸಿಪಾಲರು ಕೃಷ್ಣ ಉಪಾಧ್ಯಾಯ ಉರಿಪಾದೆ, ಬೆಂಗಳೂರದ ಉದ್ಯಮಿ ನಾರಾಯಣ ಕುಲಾಲ್, ಉದ್ಯಮಿ ಸುಕೇಶ್ ಚೌಟ ಬಡಕಬೈಲು, ಬ್ಯಾಂಕ್ ಆಫ್ ಬರೋಡಾ ಪೊಳಲಿ ಶಾಖೆದ ಮ್ಯಾನೇಜರ್ ಪುನೀತ್ ಕೆ ಶೆಟ್ಟಿ, ಕೆಎಂಸಿದ ಎಲೆಕ್ಟ್ರಿಕಲ್ ಇಂಜಿನಿಯರ್ ಶಿವಶಂಕರ್ ರಾವ್, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಧನಂಜಯ ಭಂಡಾರಿ, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಬಾಲಕೃಷ್ಣರಾವ್ ನೂಯಿ, ಕ್ಷೇತ್ರಗಾದ ಪಾಕವರ್ಷ ಬೆಂದಿನ ಬಾಲಕೃಷ್ಣರಾವ್ ನೂಯಿ ಪಾಲ್ದೆ ತೊಂಡೇರು. ನಾವೆಲ್ಲರೂ ಮುಖ್ಯ ಪ್ರಾಣನ ಭಕ್ತರು, ಮುಖ್ಯ ಪ್ರಾಣನಲ್ಲಿ ಶ್ರದ್ಧೆ ಇದೆ, ನಾವೆಲ್ಲರೂ ಮುಖ್ಯ ಪ್ರಾಣನ ಭಕ್ತರಾಗಿದ್ದೇವೆ, ಶ್ರೀರಾಮನ ಭಕ್ತರಾಗಿದ್ದೇವೆ, ಶ್ರೀರಾಮನಲ್ಲಿ ಶ್ರದ್ಧೆ ಇದೆ ಪದ ಬಳಕೆ ಮಾಡಿಬಿಡ್ತೇವೆ. ಇದೆಲ್ಲ ವೈದಿಕ ಪದಗಳು. ಶ್ರದ್ಧೆ ಇದೆ, ಶ್ರದ್ಧಾ ಶಬ್ದ. ಏನು ಶ್ರದ್ಧೆ ಅಂದರೆ ಶ್ರತ್ ಕೂಡಿಸು ಪ್ಲಸ್ ಧಾ, ಶ್ರದ್ಧಾ ಅಂತ ಪದ. ಶ್ರತ್ ಅಂದರೆ ಏನು? ಶ್ರತ್ ಇತಿ ಸತ್ಯಂ, ಶ್ರತ್ ಅಂದರೆ ಸತ್ಯ ಅಂತ ಹೆಸರು. ಧಾರಣೆ ಮಾಡಿಕೊಳ್ಳುವುದು ಅಂದರೆ ಸತ್ಯದಲ್ಲಿಯೇ ಧಾರಣೆ ಮಾಡಿಕೊಳ್ಳುವಂತಹ ವಿಷಯ ಯಾವುದಿದೆ ಅದಕ್ಕೆ ಶ್ರದ್ಧಾ ಅಂತ ಹೆಸರು. ರಾಮನಲ್ಲಿ ಶ್ರದ್ಧೆ ಇದೆ, ರಾಮನ ಸತ್ಯ ವಿಷಯಗಳಲ್ಲಿ ನಮಗೆ ನಾನು ಅದನ್ನು ಧಾರಣೆ ಮಾಡಿಕೊಳ್ತೇನೆ. ಮುಖ್ಯ ಪ್ರಾಣನಲ್ಲಿ ಶ್ರದ್ಧೆ ಇದೆ, ಮುಖ್ಯ ಪ್ರಾಣನ ಸತ್ಯ ವಿಷಯಗಳು ಸಂಗತಿಗಳು ಅನೇಕ ಇವೆ, ಅದನ್ನು ನನ್ನ ಜೀವನದಲ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ತೇವೆ, ಅದಕ್ಕೆ ಶ್ರದ್ಧಾ ಹೆಸರು. ಕುಡ್ಲದ ಶರವ್ ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನಗಳು ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆತೊಂದಿತ್ತದೆ. ಐನ ದಿನ ಶುಕ್ರವಾರ ಮಹಾಗಣಪತಿ ದೇವರಿಗೆ ಬ್ರಹ್ಮಕಲಶ ನಡಪಾಯರು. ಐತರ ಶ್ರೀ ಶರಬೇಶ್ವರ ದೇವರಿಗೆ ಬ್ರಹ್ಮಕಲಶ ನಡಪೆರೊಂಡು. ಕುಡ್ಲದ ಶರವ್ ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನಗಳು ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆತೊಂದಿತ್ತದೆ. ಐನ ದಿನ ಶುಕ್ರವಾರ ಮಹಾಗಣಪತಿ ದೇವರಿಗೆ ಬ್ರಹ್ಮಕಲಶ ಅಟ್ಟಣೆ ಆದಿತ್ತಂಡು. ಬಡಾಜೆ ಗೋಪಾಲಕೃಷ್ಣ ತಂತ್ರಿ ಬೊಕ್ಕ ಪೆರಾರ ಪ್ರಶಾಂತ ಆಚಾರ್ಯರನ್ನ ದುಂಬಾಳ್ತಿಡು ಅನುವಂಶಿಕ ಪೂಜೆ ಮಲ್ಪುನಾರ ಬೊಕ್ಕ ಆಡಳಿತ ಮುಕ್ತೇಸರಿರು ಶರವು ರಾಘವೇಂದ್ರ ಶಾಸ್ತ್ರಿಗಳು ಇತ್ತಿದು ಪುಲ್ಯಕಾಂಡ ಧಾರ್ಮಿಕ ವಿಧಿವಿಧಾನಗಳು ಶುರುವಾಂಡು. ಅಂಕುರ ಪೂಜೆ ಗಣಪತಿ ಹೋಮ ಕರಿತಿದ್ದು ಕಲಶಾಭಿಷೇಕ ಶುರುವಾಂಡು. ಅಕ್ಕೆರಿಗೆ ಬ್ರಹ್ಮ ಕಲಶದ ಅಭಿಷೇಕ ಮಲ್ತೇರು. ಚಂಡಿಕಾ ಯಾಗ ನಡಪಾದು ಪೂರ್ಣಾಹುತಿ ಮಲ್ತದು ಮಹಾಗಣಪತಿ ದೇವರಿಗೆ ಮಾಪೂಜೆ ಕರಿತೇರು. ಮಧ್ಯಾಹ್ನ ಭಕ್ತರಿಗೆ ಉಪಪ್ರಸಾದ ಸೇವೆ ನಡೆತಂದರು. ಡಾಕ್ಟರ್ ಸುದೇಶ್ ಶಾಸ್ತ್ರಿ, ರಾಹುಲ್ ಶಾಸ್ತ್ರಿ, ಶರವು ಗಣೇಶ್ ಭಟ್, ರಾಘವೇಂದ್ರ ಭಟ್, ಸುಧಾಕರ್ ರಾವ್ ಪೇಜಾವರ ಊರ ಪರ ಊರ ಭಕ್ತರಿಗೆ ಪೊರ್ತುಡಿತದು ಶ್ರೀ ಶರಭೇಶ್ವರ ಮಹಾಗಣಪತಿ ದೇವರನ್ನ ಇಂಬುನಟ್ಟೊಂಡಿರು. ಬಯ್ಯಗೆ ಶ್ರೀಚಕ್ರ ಪೂಜೆ, ಕಲಶ ಮಂಡಲ ಪೂಜೆ, ಅಂಕುರ ಪೂಜೆ ನಡಪಾಯರು. ಧಾರ್ಮಿಕ ಕೇಂದ್ರಗಳು ಭಕ್ತಿರ್ನ ಆಸ್ತಿ, ಅವು ಪಕ್ಷದ ಆಸ್ತಿ ಅತ್ತು. ಅಂಡ ಧಾರ್ಮಿಕ ಕೇಂದ್ರಗಳು ತಾನೂರಿಯೇ ಆಡಳಿತ ನಡಪವನಂಚ ಕಾರ್ಲ ಕ್ಷೇತ್ರದ ಶಾಸಕರು ವಿ ಸುನೀಲ್ ಕುಮಾರ್ ನಡತೊನ್ನ ವಿರೋಧ ಮಲ್ಪನ ಸಂಗತಿಯಿಂದ ಕಾರ್ಲದ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಗುರುಕಾರ್ಯರು ಶುಭದರಾವ್ ಪಂತೆರು. ಕಾರ್ಲದ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಗುರುಕಾರ್ಯರು ಶುಭದರಾವ್ ಸುದ್ದಿಕೂಟುಡು ಪಾತಿರದು. ಧಾರ್ಮಿಕ ಕೇಂದ್ರಗಳು ಭಕ್ತೇರ್ನ ಆಸ್ತಿ, ಅವು ಪಕ್ಷದ ಆಸ್ತಿ ಅತ್ತು. ಅಂಡ ಧಾರ್ಮಿಕ ಕೇಂದ್ರಗಳು ತಾನೂರಿಯೇ ಆಡಳಿತ ನಡಪವನಂಚ ಕಾರ್ಲ ಕ್ಷೇತ್ರದ ಶಾಸಕರು ವಿ ಸುನೀಲ್ ಕುಮಾರ್ ನಡತೊನ್ನ ವಿರೋಧ ಮಲ್ಪನ ಸಂಗತಿಯಿಂದ ಪಂಡೇರು.
ಊರ್ದ ದೇವಸ್ಥಾನನು ರಾಜಕೀಯ ಲಾಭವು ಗಳಸುನ ಶಾಸಕರೇ ಎಂಕ್ನ ಪ್ರಶ್ನೆಲೆಗೆ ಉತ್ತರ ಕೊರ್ಲೆಂದು ಪಾಕ ಪ್ರಶ್ನೆಲೆನು ಆರ್ನ ದುಂಬುದಿಯರು ಕಾರ್ಲ ಮಾರಿಗುಡಿತ ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ದೇವಿನ ಇಚ್ಛದಂಚ ಭಕ್ತಿರ್ನ ಬೊಕ್ಕ ದಾನಿಲಿನ ಸಾಯೋಡು ನಡತದಂಡು ಬಿಜೆಪಿ ಶಾಸಕರು ಬೊಕ್ಕ ಆರಿನ ಬೆರಿಬುಡನ್ನಕ್ಲು ಜೀರ್ಣೋದ್ಧಾರಗು ಆರೇ ಕಾರಣ ಅಂದು ಪನೊಂದುಲ್ಲಿருந்து ಶುಭಧರ ರಾವು ಪಂಡಿರು ಕಾರ್ಲದ ಮಾರಿಗುಡಿ ಜೀರ್ಣೋದ್ಧಾರಗು ಇರಿನ ಸರ್ಕಾರದು ಬತ್ತಿನ ಅನುದಾನ ಏತು ಮುಜರಾಯಿ ಮಂತ್ರಿಯರು ಭಾಷಣೋಡು ಪಂಡಿನ ಅನುದಾನ ಬಿಡುಗಡೆ ಆತಂಡ ರಾಜ್ಯಡು ಈರ್ನನೇ ಸರ್ಕಾರ ಐತದು ದೇವಸ್ಥಾನಗೂ ಬೋಡೈನ ಕೋಟಿಗಟ್ಲೆ ರೂಪಾಯಿದ ಮರೊಕ್ಲೇನು ಕಾಡಿ ಇಲಾಖೆ ದೆತೊನ್ನ ಅವಕಾಶ ಇತ್ತುಂಡಲ ದೆತನಂದೆ ಇರನ ದೋಸ್ತಿನ ಮರತ ಮೀಲಿಡ್ದು ದೆತೊನೆರ ಕಾರಣದಾನೆ ಅನುವಂಶಿಕ ಹಿರಿಯ ಆಡಳಿತ ಮುಕ್ತೇಸರನ್ನು ಪೂಜೆಗೆ ಕುಲ್ಲಾವಂದೆ ಉಪ್ಪೆರ ಕಾರಣದಾನೆ ಉದ್ದೇಶದ ಮಾರಿಯಮ್ಮ ಸಭಾಭವನದ ಜಾಗಿನ ಇರನ ದೋಸ್ತಿಗೆ ಕಾನೂನು ಮೀರ್ದು ಸ್ವಲ್ಪ 90 ವರ್ಷ ಲೀಸ್ ಕೊರಿಯರ ಕಾರಣದಾನೆ ಇಂಚ ಶುಭದ ರಾವ್ ಪಾಕ ಪ್ರಶ್ನೆ ಪಾಡ್ದೇರು. ಧಾರ್ಮಿಕ ಕೇಂದ್ರಗಳಲ್ಲಿ ರಾಜಕೀಯ ಮಾಡುವ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರಿಗೆ ನೇರ ಸವಾಲುಗಳನ್ನು ಹಾಕಲಿಕ್ಕೆ ಬಯಸ್ತಾರೆ. ಅವರು ನಮ್ಮ ಸವಾಲುಗಳಿಗೆ ಉತ್ತರಿಸುವ ಪ್ರಯತ್ನಗಳನ್ನು ಮಾಡಬೇಕು ಮತ್ತು ನಮ್ಮ ಸವಾಲುಗಳಿಗೆ ಉತ್ತರವನ್ನು ನೀಡಿ ಕಾರ್ಕಳ ಮಾರಿಗುಡಿಯ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶಕ್ಕೆ ಸುನೀಲ್ ಕುಮಾರೇ ಕಾರಣ ಅನ್ನುವಂಥ ಒಂದು ಪ್ರಚಾರವನ್ನು ಅವರು ಮಾಡ್ತಾ ಇದ್ದಾರೆ. ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ದೇವಸ್ಥಾನದ ಭಕ್ತಾಭಿಮಾನಿಗಳು ಊರ ಪರ ಊರಿನ ದಾನಿಗಳ ಸಹಕಾರದಲ್ಲಿ ಎಲ್ಲರ ಸಹಕಾರದಲ್ಲಿ ದೇವಸ್ಥಾನ ಇವತ್ತು ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇವರು ನಾನೇ ಮಾಡಿದಂತಾದ್ರೆ ಅದು ಕೆಲವು ಪ್ರಶ್ನೆಗಳು ನಮಗೆ ಇದೆ. ಆ ಪ್ರಶ್ನೆಗಳಿಗೆ ಅವರು ಉತ್ತರಿಸಬೇಕಾಗ್ತದೆ. ಒಂದು, ಕಾರ್ಕಳ ಮಾರಿಗುಡಿಯ ಜೀರ್ಣೋದ್ಧಾರಕ್ಕೆ ನಿಮ್ಮ ಸರ್ಕಾರದಿಂದ ಬಂದ ಅನುದಾನ ಎಷ್ಟು? ಮುಜರಾಯಿ ಸಚಿವರಾಗಿರುವ ಶಶಿಕಲಾ ಜೊಲ್ಲೆ ಅವರು ಮತ್ತು ತಾವು ಪತ್ರಿಕೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತದೆ ಅಂತ ಹೇಳಿಕೆಗಳನ್ನು ಕೊಟ್ಟಿದ್ರಿ. ಮಾರಿಗುಡಿಗೆ ಬಂದ ಹಣ, ಸರ್ಕಾರದಿಂದ ಬಂದ ಹಣ ಎಷ್ಟು? ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಅರಣ್ಯ ಇಲಾಖೆ ನಿಮ್ಮ ಕೈಯಲ್ಲೇ ಇದೆ. ಅರಣ್ಯ ಇಲಾಖೆಯಿಂದ ಮರವನ್ನು ದೇವಸ್ಥಾನಕ್ಕೆ ಪಡೀಲಿಕ್ಕೆ ಅವಕಾಶ ಇದ್ರೂ ಕೂಡ ಮತ್ತು ದಾನಿಗಳು ದೇವಸ್ಥಾನಕ್ಕೆ ಮರವನ್ನು ಕೊಡ್ತಾರೆ ಅಂತ ಹೇಳಿದ್ರು ಕೂಡ ಅದ್ಯಾವುದನ್ನು ಮಾಡದೆ ನಿಮ್ಮದೇ ಮಿತ್ರರ ಮಿಲ್ಲಿನಿಂದ ಕೋಟ್ಯಾಂತರ ರೂಪಾಯಿಯ ಮರವನ್ನು ಪಡೆಯಲು ಕಾರಣ ಏನು? ಪೂಜೆಗೆ ಆಗಲಿ ಸಂಕಲ್ಪಕ್ಕಾಗಲಿ ಆ ಮುಕ್ತೇಸರನ್ನ ಯಾಕೆ ಕುಳ್ಳಿರಿಸಲಿಲ್ಲ ಅನ್ನುವಂಥದ್ದು ಪ್ರಶ್ನೆ ನಮ್ಮದು. ಮಾರಿಗುಡಿಯ ಪಕ್ಕದಲ್ಲಿ ಮಾರಿಯಮ್ಮ ಸಭಾಭವನ, ಈ ಸಭಾಭವನವನ್ನ ತಮ್ಮ ಮಿತ್ರನಿಗೆ 99 ವರ್ಷಕ್ಕೆ ಲೀಸಿಗೆ ಕೊಟ್ಟಿದ್ದಾರೆ. 99 ವರ್ಷಕ್ಕೆ ಲೀಸಿಗೆ ಕೊಟ್ಟಿದ್ದಾರೆ. ಇದು ಕಾನೂನಿನಲ್ಲಿ ಅವಕಾಶ ಉಂಟಾ? ತಾವು ಆ ಲೀಸ್ ಕೊಡ್ಲಿಕ್ಕೆ ಕಾರಣ ಏನು? ಮುಜರಾಯಿ ಇಲಾಖೆಯ ಗಮನಕ್ಕೆ ತಾರದೆ ಮತ್ತು ಅವರ ಅನುಮತಿ ಇಲ್ಲದೆ ಜೀರ್ಣೋದ್ಧಾರದ ಹುಂಡಿಯ ಹಣವನ್ನು ತೆಗೆದಿದ್ದೀರಿ, ಅದರ ಲೆಕ್ಕವನ್ನು ಕೊಟ್ಟಿದ್ದೀರಾ. ಜೀರ್ಣೋದ್ಧಾರ ಸಂದರ್ಭದಲ್ಲಿ ಅಂಗಡಿಯೆಲ್ಲ ತೆರವು ಮಾಡಿಕೊಟ್ಟು ಅಂಗಡಿ ಎಲ್ಲ ಹೊಡೆದಾಕಿದೆ. ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಇಷ್ಟು ಸಮಯ ಆಯಿತು, ಯಾಕೆ ಅವರಿಗೆ ಅಂಗಡಿಯನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ತಾವು ಮಾಡಲಿಲ್ಲ? ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಒಬ್ಬ GP ಹೋಲ್ಡರ್ಗೆ ಭೂಮಿಯನ್ನ ಮಾಡಿಕೊಡ್ತಾರೆ. GP ಹೋಲ್ಡರ್ಗೆ AP ನಾಯ್ಕ ಅಂತ ಅವರ ಹೆಸರು. ಆ ಹಿಂದೆ ಕೂಡ ನಾನು ಆರೋಪ ಮಾಡಿದ್ದೆ. ಅವತ್ತು ನಾನು ಮಾಡಿದ ಆರೋಪ ಈಗ ಸತ್ಯ ಆಗಿದೆ. ಆ ಭೂಮಿ ಎಲ್ಲ ಸಮತಟ್ಟಾಗಿದೆ. ಈಗ ವರ್ಷ ಇತಿಹಾಸ ಇರುವ ಅದು ಗೋಡೆ ಸ್ಕೂಲ್, ಆ ಕಂಪೌಂಡ್ ಅನ್ನು ಏಕಾಏಕಿ ಹೊಡೆದಾಕಿದ್ದಾರೆ. ಅದರ ಉದ್ದೇಶ ಅಲ್ಲಿ ಇಲ್ಲಿರುವ ಮಾಲ್ಗಳಿಗೆ ಅದು ಸಹಕಾರಿ ಆಗಬೇಕು ಅನ್ನೋ ಉದ್ದೇಶದಿಂದ. ಅದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ. ಅದು ಸರ್ಕಾರಿ ಕಟ್ಟಡ, ಅದು ಶಾಲೆ. ಶಿಕ್ಷಣ ಇಲಾಖೆ ಅನುಮತಿ ಬೇಕು, ಜಿಲ್ಲಾಧಿಕಾರಿಯವರ ಅನುಮತಿ ಬೇಕು. ಏಕಾಏಕಿ ರಾತ್ರಿ JCB ಹಿಡಿದು ಅದನ್ನು ಹೊಡೆದಾಕಿದ್ದಾರೆ ಅಂತಂದ್ರೆ ಅದರ ಉದ್ದೇಶವೇನು? ಅವರು ದೇವಸ್ಥಾನ ಎಲ್ಲ ಸಾರ್ವಜನಿಕ ಸಭೆಗಳಲ್ಲಿ, ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಸುನೀಲ್ ಕುಮಾರ ದೇವಸ್ಥಾನ ಮಾಡಿದ್ರು, ಸುನೀಲ್ ಕುಮಾರ ಮಾರಿಗುಡಿ ಮಾಡಿದ್ದಾರೆ. ಇವಾಗ ಮಾರಿಗುಡಿಯ ಸಮಸ್ಯೆಗಳು ನಾವು ಮಾತಾಡಲೇಬೇಕಲ್ಲ. ಇನ್ನು ಇವರು ಯಾವಾಗ ಅದನ್ನು ರಾಜಕೀಯಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟರು, ನಾವು ರಾಜಕೀಯ ಮಾಡುವುದಿಲ್ಲ, ನಾವು ಸತ್ಯಾಸತ್ಯತೆಯನ್ನು ಹೊರತರುವ ಪ್ರಯತ್ನಗಳನ್ನು ಮಾಡ್ತೇವೆ. ಕುಡ್ಲದ ಪದವು ಗ್ರಾಮದ ಧೂಮಾವತಿ ದೈವದ ಪ್ರಧಾನ ಚಾವಡಿ ಆದುಪನ ಪದವು ನಾಯಗರ ಮನೆ ಬಿಕರಣ ಕಟ್ಟಿಡೆ ದೈವಲಿಗೆ ಕಲಶಾಭಿಷೇಕ ನೇಮ ಬೊಕ್ಕ ಕೋಲಬಲಿ ಸೇವೆ 2 ದಿನ ನಡೆದಿದೆ. ಸುರುತ ದಿನ ಶುಕ್ರವಾರ ದೈವಲಿಗೆ ಕಲಶಾಭಿಷೇಕ ಮಲ್ತದು ನೇಮ ಆಟಣೆ ಆದಿತ್ತಂಡೆ. ಕುಡ್ಲದ ಪದವು ಗ್ರಾಮದ ಧೂಮಾವತಿ ದೈವದ ಪ್ರಧಾನ ಚಾವಡಿ ಆದುಪನ ಪದವು ನಾಯಗರ ಮನೆ ಬಿಕರಣ ಕಟ್ಟಿಡು ದೈವಲಿಗೆ ಕಲಶಾಭಿಷೇಕ ನೇಮ ಬೊಕ್ಕ ಕೋಲಬಲಿ ಸೇವೆ 2 ದಿನ ನಡೆದಿದೆ. ಸುರುತ ದಿನ ಶುಕ್ರವಾರ ದೈವಲಿಗೆ ಕಲಶಾಭಿಷೇಕ ನಡಪಾದು ನೇಮಗು ಅಟ್ಟಣೆ ಮಲ್ತಿತ್ತೇರು. ಮಧ್ಯಾಹ್ನದ ಬೊಕ್ಕ ಮೇಗಿನ ಮನೆ ಹಿಡಿದು ಭಂಡಾರ ಬತ್ತದು ಪದವು ನಾಯಗರ ಮನೆ ಚಾವಡಿ ಹಿಡಿದು ಭಂಡಾರ ಏರ್ದು ಬಯ್ಯಗ ನೇಮ ಶುರುವಾಂಡು. ಮೈಸಂದಾಯ ಮುಂಡಂತಾಯ ದೈವಲಿಗೆ ನೇಮ ಕುರಿಯರು. ರಾತ್ರಿ ಸಾರಾಳ ಜುಮಾದಿ ಬಂಟ ಬೊಕ್ಕ ಕಾಂತನೇತ್ರಿ ಜುಮಾದಿ ಬಂಟ ದೈವಲಿಗೆ ನೇಮ ನಡತ್ತಂಡು. ಯಜಮಾನ ತೋಮನಾಯ್ಗ ಯಾನೆ ಶಂಕರ ಶೆಟ್ಟಿ ಬೊಕ್ಕ ಪದವು ನಾಯಗರ ಮನೆ ಕುಟುಂಬದಕ್ಲು ಯಜಮಾನ ಮಂಜಣ್ಣ ಶೆಟ್ಟಿ ಯಾನೆ ಮನೋಹರ ಶೆಟ್ಟಿ ಪದವು ಮೇಗಿನ ಮನೆ ಕಕ್ಕೆಬೊಟ್ಟು ರಾಮಚಂದ್ರ ಭಟ್ ದೈವದ ಪೂಜಾರಿ ಮುಂಡ ತಂಬಿಲ ಕರಿಪ್ನ ಐತು ಮಡಿಯಾಲ ಊರ ಪರವೂರ ದೈವ ಭಕ್ತರು ನೇಮತುದು ಬೂಲ್ಯದ ತೊಂಡೇರು.
ಕುಡ್ಲದ ನಾರಾಯಣ ಗುರು ಯುವ ವೇದಿಕೆದ 2023-24 ಸಾಲದ ಗುರುಕಾರರಾದ ಬ್ರಿಜೇಶ್ ಅಂಚನ್ ಪುದು ಅಧಿಕಾರದ ತಂದಿರು. ಕುಡ್ಲದ ಕೇರಳ ಸಮಾಜಂ ಸಭಾಂಗಣಡು ನಡತಿನ ವರ್ಷದ ಮಾಸ ಬಿಟ್ಟು ಓಟದ ಅಧಿಕಾರಿಯಾದ ಸುಧಾಕರ್ ಎಂ ಕರ್ಕೇರ ವೇದಿಕೆದ ಪದಾಧಿಕಾರಿಯನ್ನು ಘೋಷಣೆ ಮಲ್ತೇರು. ಕುಡ್ಲದ ನಾರಾಯಣ ಗುರು ಯುವ ವೇದಿಕೆದ ವರ್ಷದ ಮಾಸಭೆ ಹೊಸ ಪದಾಧಿಕಾರಿನ ಅಜಪು ಬುಕ ಆಕಲು ಅಧಿಕಾರದ ತೊನ್ನ ಕಾರ್ಯಕ್ರಮ ನಗರದ ಕಾರ್ನಾಡ್ ಸದಾಶಿವ ಮಾರ್ಗದ ಕೇರಳ ಸಮಾಜಂ ಕಟ್ಟೋಣದ ಸಭಾಂಗಣಡು ನಡತಂಡು. ವೇದಿಕೆದ ಗುರುಕಾರ್ಯರು ಸುದರ್ಶನ್ ಡಿ ಸುವರ್ಣ ಇದ್ದುಕೊಂಡಿರು. ಗುರುಕಾರ್ಯರು ಒತ್ತು ಗುರುಕಾರ್ಯರು ಸುದರ್ಶನ ಮೂಡುಶೆಡ್ಡೆ, ಪ್ರಧಾನ ಕಾರ್ಯಂತರ ನವೀನ್ ಅಂಚನ್, ವೇದಿಕೆದ ಓಟದ ಅಧಿಕಾರಿ ಸುಧಾಕರ್ ಎಂ ಕರ್ಕೇರ ಈತದ ಸಭೆ ಉದಿಪನಾಂಡ್. ಪ್ರಧಾನ ಕಾರ್ಯಂತರ ನವೀನ್ ಅಂಚನ್ ವರ್ಷದ ವರದಿ ದುಂಬುದಿಯರು. ವೇದಿಕೆದ ಸಲಹಾ ನಿರ್ದೇಶಕರು ನೀಲಯ ಅಗರಿಪಾತಿರ್ದು. ಸಂಘ ಕಟ್ಟುನ ಮಲ್ಲ ಸವಾಲಿತ್ತನ ಆ ಕಾಲಡು ಹಿರಿಯರನ್ನು ಸೇರ್ಸಾದು ಸಮಾಲೋಚನೆ ಮಲ್ತದ, ಸಂಘ ತಾಪನೆ ಮಲ್ತದ. ಬೇತೆ ಬೇತೆ ಕಾರ್ಯಕ್ರಮ ಪಾಡೊಂದು ಅವೇಟ ಅತ್ತಾವರ ನಂದಿಗುಡ್ಡಿಡು ಕೋಟಿ ಚೆನ್ನಯ ವೃತ್ತ ತಾಪನೆ ಮಲ್ತನವು ಮಲ್ಲ ಸಾಧನೆ ಆಂಡ ಜವನೇರ್ನ ಕೆಲಸ ಇತ್ಯದ ಕಾಲಗು ಅವು ದಾಲ ಯಾವಂದು ವಾಟ್ಸಾಪ್ ಮಾತ್ರ ಸಂಘಟನೆ ಇತ್ತಂಡ ಯಾವಂದು ಸಮಾಜಕ್ಕೂ ಬೋಡಾದ ಕೆಲಸ ಮಲ್ಪುಡು ಒಂದು ಪಂಡೇರು. ವೇದಿಕೆದ ನನೋರಿ ಸಲಹಾ ನಿರ್ದೇಶಕರು ಪ್ರೊಫೆಸರ್ ಎಂ ಶಶಿಧರ ಕೋಟ್ಯನ್ ಪಾತಿರುದು. ಹಿರಿಯ ಕ್ರೀಡಾ ಸೇರ್ದು ಚರ್ಚೆ ಮಲ್ತದು ಇಂಚಿನ ಸಂಘ ಬೋಡಾಂದು ವಿಚಾರ ತುಲಿಪು ನಡಪಾದು ಸಂಸ್ಥೆ ಕಟ್ಟದ 24 ವರ್ಷ ಆಂಡು ಅವು ಎಲ್ಲಿಯ ಸಾಧನೆ ಅತ್ತು. ಬೇತೆ ಬೇತೆ ಕಾರ್ಯಕ್ರಮ ಮಲ್ತದ ನಾರಾಯಣ ಗುರುಕ್ಲಿನ ಆಶೀರ್ವಾದ ನಂಕು ಉಂಡು ಗೊತ್ತಾಪಂಡು ವೇದಿಕೆಗೆ ಜವನೇರನಿ ಹೆಚ್ಚೆಚ್ಚ ಸೇರ್ಸಾದು ಸಂಘ ಬುಲೆಪಾವನ ಸಮಾಜ ಸೇವೆ ಮಲ್ಪನ ಕೆಲಸ ನನಲಾತು ನಡಪೋಡು ಒಂದು ಪಂಡೇರು. ನಾರಾಯಣ ಗುರು ವೇದಿಕೆದ ಸಲಹಾ ನಿರ್ದೇಶಕರೆರಡು ಓರಿ ಆದುಪುನ ಸುಧಾಕರ್ ಎಂ ಕರ್ಕೇರ ಓಟದ ಅಧಿಕಾರಿ ಆದಿತ್ತದು 2023-24 ಸಾಲದ ಪದಾಧಿಕಾರಿಯನ್ನು ಘೋಷಣೆ ಮಲ್ತೇರು. ಗುರುಕಾರರಾದ ಬ್ರಿಜೇಶ್ ಅಂಚನ್, ಒತ್ತು ಗುರುಕಾರರಾದ ಸುದರ್ಶನ್ ಮೂಡುಶೆಡ್ಡೆ, ಪ್ರಧಾನ ಕಾರ್ಯಂತರಾದ ಸುಜಿನ್ ಅತ್ತಾವರ, ಜೊತೆ ಕಾರ್ಯಂತರಾದ ಕೀರ್ತಿರಾಜ್, ಪಣವದ ಅಧಿಕಾರಿಯಾದ ಪದ್ಮನಾಭ, ಸಂಘಟನಾ ಕಾರ್ಯಂತರಾದ ನವೀನ್ ಅಂಚನ್ ಬೊಕ ಯುವರಾಜ್ ಸುವರ್ಣ, ವಿದ್ಯಾರ್ಥಿ ಕಾರ್ಯಂತರಾದ ಸುಮಂತ್, ಸಮಾಜ ಸೇವಾ ನಿರ್ದೇಶಕರಾದ ಕಿಶೋರ್ ಮೂಡುಶೆಡ್ಡೆ ಬೊಕ ಸಿತೇಶ್ ಮೂಡುಶೆಡ್ಡೆ, ಬ್ರಹ್ಮಶ್ರೀ ಪತ್ರಿಕೆ ಸಂಪಾದಕರಾದ ರಘುನಾಥ ಎಂ ಒರ್ಕಾಡಿ, ವಿದ್ಯಾನಿಧಿ ಸಂಚಾಲಕರಾದ ಸುದರ್ಶನ ಡಿ ಸುವರ್ಣ ಅಧಿಕಾರದ ತೊಂಡೇರು. ಸಲಹಾ ನಿರ್ದೇಶಕರು ಆರ್.ಕೆ. ಬಂಗೇರ ಬೊಕ ವೇದಿಕೆದ ದುಂಬುದ ಗುರುಕಾರ್ಯರು ಪಾಲ್ದೆ ತೊಂಡೇರು. ಮಂಗಳೂರು ನಗರದ ಎಂತ ಪಿರೋಡು ಭಾರಿ ಮಲ್ಲ ಒಂಜಿ ತ್ಯಾಗ ಇರ್ತದೆ, ಒಂಜಿ ಸವಾಲು ಇರ್ತದೆ. ಆ ಗೊತ್ತು ಭಿನ್ನವ ಸಮಾಜಕ್ಕೂ ನಮ್ಮ ಕಿಂಚು ಸೇವೆ ಮಾಡ್ಕೊಂತ ಉದ್ದೇಶಗಳು ಎಸ್ ಕೋಟ್ಯಾನ್ ಆದಕ್ಕೂ, ಸುಧಾಕರ್ ಕರ್ಕೇರ ಆದಕ್ಕೂ, ದೇವದಾಸ್ ಆದಕ್ಕೂ ಇತರ ನಮ್ಮ ಹಿರಿಯ ನಾಯಕಿಯರು ಕೊಟ್ಟು ಒಂದು ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಐದು ಪಕ್ಕ ಎಡ್ಡೆಡ್ಡ ಕಾರ್ಯಕ್ರಮ ಮಹತ್ತರವಾದ ಕಾರ್ಯಕ್ರಮ. ಮುಖ್ಯವಾದ ನಮ್ಮ ಒಂದು ಮಲ್ಲ ಮೈಲಿಗಲ್ಲಿ ಕೋಟಿ ಚೆನ್ನೈಯನ್ನ ಉದಾಹರಣೆ ಆ ಒಂದು ವೃತ್ತ ಸ್ಥಾಪನೆ ಮಾಡ್ತೀನಿ. ಆ ಮಲ್ಲ ಮೈಲಿಗಲ್ಲಿ ಸೂರ್ಯಚಂದ್ರಕಾದಂಥ ಒರಿವು ನಂಚಿನ ಒಂದು ಕಲ್ಲಿನ ಪ್ರಾರಂಭ. ಅವು ಯಾವ ನಮ್ಮ ಈ ಒಂದು ಆಧುನಿಕ ಯುವಕರು ಈ ಒಂದು ಚಾಲೆಂಜಿದ ಯುವಕರು ನಮ್ಮ ಯುವಕರನ್ನ ಕೆಲಸ ಎನ್ನ ಮಟ್ಟದ ದಾಲೆ ಆಗುದು ಇದರಲ್ಲಿ ಮಾತ್ರ. ದೈವಾರಾಧನೆದ ತರಾವರಿ ನಮೂನೆ ಶುರು ಆತನೇ ನಾಗಬ್ರಹ್ಮನ ಆರಾಧನೆ ಹಿಡಿದು ಮಣ್ಣದ ಸಂಬಂಧ ಅಪ್ಪೆನ ಗರ್ಭೋಡ್ದೆ ಉಂಡಾಪಣಂದು ಶ್ರೀಧಾಮ ಮಾಣಿಲದ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿಯರು ಪಂತೇರು. ಬಾಳ ತೊತ್ತಾಡಿ ಶ್ರೀ ನಾಗಬ್ರಹ್ಮ ದೇವಸ್ಥಾನಡು 4ನೇ ದಿನದ ಧಾರ್ಮಿಕ ಸಭೆಟಾರು ಆಶೀರ್ವಚನ ಕೊರಿಯರು. ಕುಡ್ಲ ತಾಲೂಕುದ ಕಾಂಟಿಪಳ್ಳ ಬಾಳದ ತೊತ್ತಾಡಿ ಶ್ರೀ ನಾಗಬ್ರಹ್ಮ ಸ್ಥಾನಡು ಮೇ 7ಕ್ಕೆ ಐತಾರ ಬ್ರಹ್ಮಕಲಶ ನಡಪೆರೈತದು. ಶುಕ್ರವಾರ 4ನೇ ದಿನದ ಧಾರ್ಮಿಕ ಸಭೆ ಆಚರಣೆ ಆದಿತ್ತಂಡು. ಧಾರ್ಮಿಕ ಸಭೆಗೆ ಬತ್ತನ ಶ್ರೀಧಾಮ ಮಾಣಿಲದ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ತಾರಾಯ್ದರ್ತದು ಬೊಂಬೈ ಸಮಿತಿದ ಮರ್ಯಾದಿ ಗುರುಕಾರ್ಯರು ಭಾಸ್ಕರ ಶೆಟ್ಟಿ ನಡ್ಯೋಡಿ ಗುತ್ತು ನಾಡೆ ಕತ್ತಿರ್ತದು ಮಹಾದ್ವಾರ ಉದಿಪನ ಮಲ್ತೇರು. ಧಾರ್ಮಿಕ ಸಭೆಟ್ಟು ಸುಕೇಶ್ ಶೆಟ್ಟಿ ಬಾಳ ಕೆಳಗಿನ ಮನೆ ಎದ್ಕೊಂಡಿರು. ಭಾಸ್ಕರ ಶೆಟ್ಟಿ ನಡ್ಯೋಡಿ ಗುತ್ತು ಗುರುಕಾರ್ಮೆಡಿ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಬಿನ್ನೇರ್ನ ಒಟ್ಟಗೂ ಧಾರ್ಮಿಕ ಸಭೆ ಉದಿಪನ ಮಲ್ತೇರು. ಸ್ವಾಮೀಜಿರ ಆಶೀರ್ವಚನ ಕೊಡ್ದು ತುಳುನಾಡದ ವಿಶೇಷ ಆರಾಧನೆ ಪಂಡವು ನಾಗಾರಾಧನೆ, ದೈವಾರಾಧನೆದ ತರಾವರಿ ಸುರು ಆತನೆ ನಾಗಬ್ರಹ್ಮನ ಆರಾಧನೆ ಹಿಡ್ದು ಮಣ್ಣದ ಸಂಬಂಧ ಅಪ್ಪೆನ ಗರ್ಭೋಡ್ದೆ ಉಂಡಾಪುಡು ಭೂಮಿ ಹಿಡ್ದು ಮಲ್ಲರಣ ಅಪ್ಪೆನ ರಣ ಐನು ತೀರ್ಪೆರ್ನೆ ಸಾಧ್ಯ ಇಜ್ಜಿನ ಪಂಡೇರು. ಗದ್ದಿಗೇಡು ಇನ್ನು ಗುತ್ತು ಬಾರಿಗೆದ ಮಲಮಲ್ಲ ಇಲ್ಲೂಲು ಏನೂ ಇಲ್ಲ. ದುಂಬು ನಮ್ಮ ಪೂರ್ವಜರು ಬಾರಿ ಬದುಕಡು ಬಾರಿ ಪೊರ್ಲುಡು ಬದುಕನ್ನು ಕಟ್ಟಿಯರು. ಅಂಚಿನ ಗುತ್ತು ಬಾರಿಗೆದ ಧರ್ಮ ಚಾವಡಿದು ಅರಲ್ಲಂಚಿನ ನಂದಾದೀಪ ಇಡೀ ಊರೂರ್ಮೈಗೆ ಪ್ರಭಾವ ಕೊರೊಂದಿತ್ತಿನ ಒಂಜಿ ಕಾಲ ಇತ್ತು. ಅವಳು ಅಂಜಿ ಆಪುನಂಚಿನ ಆಚರಣೆಲು ಉತ್ಸವಲು ಜಾತ್ರೆಲು ನೇಮ ಈ ಪುರ ಆಚರಣೆಲು ಏತು ಪೊರ್ಲುಡು ಅಚ್ಚುಕಟ್ಟಾದ ನಡ್ತೊಂದಿತ್ತು. ಗ್ರಾಮದಲ್ಲಿ ಏತು ಪೊರ್ಲುಡು ಒರಿಯೋಗೊರಿ ಸೇರೊಂದು ಆ ಭಕ್ತಿಡು ಸೇವೆ ಮನ್ಪುನಂಚಿನ ಕಾಲ ಇತ್ತು. ಅಂಡ್ ಇನ್ನಿತ ದಿನೊಟ್ಟು ಅವು ಪೂರ ವ್ಯತ್ಯಾಸ ಲಾವೊಂದು ಬರೋದುಂಡು.
ಐಕ್ ಇನಿ ಚಾಕಿರಿಗೆ ಜನ ಇಜ್ಜಿ ಅತ್ತಂಡ ಈ ಗುತ್ತುಡಿತಿನಂಚಿನ ಇಲ್ಲಡು ನಂದಾದೀಪ ಇರಲ ಹರ್ಲ ಇರಲ ದಿನ ಜನ ಇಜ್ಜನ್ನಿನಂಚಿನ ಕಾಲಸ್ಥಿತಿಡು ನಮ್ಮ ಪುನಗ ನಮ್ಮ ಯೋಚನೆ ಮನ್ಪೋಡು ಅಂಚಿನ ಧರ್ಮದ ಚಾವಡಿ ಇತ್ತಿನೇರ್ದಾತ್ರ ಅಂಚಿನ ಧರ್ಮದ ಕದ್ದೆದಗೆ ಇತ್ತಿನಂಚಿನ ಸತ್ಯಲ್ನ ಮೈಮೇರ್ದಾತ್ರ ಇನಿ ತುಳುನಾಡದ ಮಣ್ಣು ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆಶೀರ್ವಚನ ಕೊರ್ದು ಈ ಮಣ್ಣೇ ಬ್ರಹ್ಮೆ ನಾಗಗ್ಲ ನಂಕಲ ಎಂಚ ಸಂಬಂಧ ಉಂಡ ಅಂಚಿನೆ ನಮ್ಮ ತೆನಸುಗಳ ಸಂಬಂಧ ಉಂಡು ಈ ಭೂಮಿ ಪುಟುನಗ ಉಂಡಾತಿನ ಸತ್ಯ ನಾಗಬ್ರಹ್ಮೆ ಅನಂತ ಪಂಡಲ ನಾಗಿನಿ ಅನಂತ ಪಂಡ ವಿಶಾಲವಾಯಿನ ಪಂಪನ ಅರ್ಥಲ ಉಂಡು ಪಂಡೇರು ವರ ಸರ್ಪೆ ಎದುರು ಬತ್ತದು ಉಂತಾಡು ನಿಕಲ್ ವರ ಗಟ್ಟಿ ಉಂತುಲೆ ಐತೆ ಎದುರು ತಾಕತ್ ಮಲ್ತೇದು ತುಕ ಸರ್ಪೆ ಪಂದಾಡು 2 ದಿನ ಉಂತುಲೆ ತುಕ ಸರ್ಪೆ ಪಂದಾಡು ತುಕ ಸರ್ಪೆ ಅಲ್ತಿರುದು ಬುಡ್ದು ಪೋವಾಡು ಇನಿಕ್ಲ ಅನುಶಾಸನ ಉಂಡು ನಮ್ಮ ಹಿರಿಯಕ್ಲ ಅನುಶಾಸನ ಮಲ್ತದೆ ಏನ್ ಬಂತೀನಿ ಸರ್ಪೆ ದೇಗಿಲ್ಲಾಗ ಬರ್ಪೆ ಜ್ಯೋತಿಷ್ಯ ಎಡಬೋದಕ್ಕೆ ಎಂಡವನ್ ಪೇರು ದೋಷ ಬೈದನ ಪನ್ಪುನೇ ಇರ್ದಿಲ್ಲ ಸರ್ಪಗಳ ನಮಕಲ ವಿಶೇಷ ಬಾಂಧವ್ಯ ಉಂಡು ಪನ್ಪುನೇನು ಹಿರಿಯಕಲ ರಚನೆ ಮಲ್ದೇರು ತುಲೆ ನಮಕ್ ತೊಗಲ್ಬೋಪುಂಡು ಚರ್ಮರೋಗ ಅನ್ನೊಂಜಿ ಬರ್ಪುಂಡು ಡರ್ಮಟಾಲಜಿ ಬಂದ್ಪೇರೈನ್ ಆ ಚರ್ಮರೋಗ ದೇರ್ದಾಬರ ಬರ್ಪುಂಡು ಸರ್ಪ ದೋಷ ಹಿಡ್ದು ಬರ್ಪುಂಡು ಬಂಡೇರು ಅಪಗ ಸರ್ಪೆ ಒಯ್ಕ್ ಸಂಬಂಧ ನಮನ ಶರೀರ ಡಿಪ್ಪುನ ನೆತ್ತೆರಿಗ ಸಂಬಂಧ ನೆತ್ತೆರಿಗಲ ಸರ್ಪಗಳ ಅನ್ಯೋನ್ಯ ಸಂಬಂಧ ನಮನ ಉಲಯ ಡಿಪ್ಪುನು ಎವು ಸರ್ಪ ಪಂಪುನ ಒಂಜಿ ಕುಂಡಲಿನಿ ತರೆಕ್ ಬತ್ತಡ ಆ ಮಹಾಶೇಷನ ಹೆಡೆ ಐನ್ ತೂಲೆ ಸೈನ್ಸ್ ಡ ಚಿತ್ರ ಉಂಡು ಐನ್ ತೂಲೆ ಸರ್ಪಗಳ ಮಿದುಳುಗಳ ಸಂಬಂಧ ಬುಡ್ಲತ ಬಗದಾದ ಉಂಡು ಸರ್ಪಗ ನಂಗೆ ಸಂಬಂಧ ಹಿರಿಯ ಜೋಯಿಸಿರು ಶಶಿಕುಮಾರ್ ಪಂಡಿತ್ ಧಾರ್ಮಿಕ ಉಪನ್ಯಾಸ ಕೊರಿಯರು ಬೆರ್ಮೆರ್ ಅಂತ ಹೇಳುದು ತುಳುವಲ್ಲಿ ಸಾಧಾರಣವಾಗಿ ಬೆರ್ಮೆರ್ ಅಂತ ಇದಕ್ಕೆ ಹೇಳೋದು ಹಾಗೆಂದು ಅದು ಏನು ಅಂತ ಹೇಳಿ ಎಲ್ಲಿ ಕೂಡ ಸ್ಪಷ್ಟವಾದ ವ್ಯಾಖ್ಯಾನಗಳಿಲ್ಲ. ಯಾಕೆಂದ್ರೆ ಬ್ರಹ್ಮ ಇಲ್ವೇ ಬೆರ್ಮೇರ್ ಅನ್ನೋದು ನಿರ್ವಿಕಲ್ಪವಾಗಿರುವಂಥದ್ದು ಅಂತ. ನಿರ್ವಿಕಲ್ಪ, ಅದಕ್ಕೆ ಕಲ್ಪನೆಗಳಿಲ್ಲ ಅಂತ. ನಿರ್ವಿಕಲ್ಪ ಅಂದ್ರೆ ಏನು? ಕಣ್ಣಿಗೆ ಕಾಣದಿರುವುದು ಅಂತ. ಏನದರ ಗುಣ? ಅದನ್ನು ಚೈತನ್ಯ ಅಂತ ಹೇಳಿದ್ದಾರೆ. ಬ್ರಹ್ಮಸೂತ್ರದಲ್ಲಿ ಸ್ವಲ್ಪ ಅದರ ಬಗ್ಗೆ ವ್ಯಾಖ್ಯಾನ ಹೇಳಿದ್ದಿದೆ. ಬ್ರಹ್ಮ ಸ್ವಯಂ ತನ್ನನ್ನು ತಾನು ವಿಸ್ತರಿಸಿಕೊಳ್ಳಲು ಬಯಸಿತು ಅಂತ ಒಂದು ಕಡೆ ಶಾರೀರಿಕ ಮೀಮಾಂಸೆಯಲ್ಲಿ ಹೇಳಿದ್ದಿದೆ. ಅಂದ್ರೆ ಜಗತ್ತು ಆರಂಭ ಆಗಿರುವಂತದ್ದನ್ನು ಹೇಳಿದ್ದು ಅದು. ಕರುಣಾಕರ ಶೆಟ್ಟಿ ಮಧ್ಯಗುತ್ತು ಮುಂಬೈ ಉದ್ಯಮಿ, ವಿಮಲೇಶ್ ಅಸೋಸಿಯೇಟ್ಸ್ ಸುರತ್ಕಲ್ದ ಸಂತೋಷ್ ಶೆಟ್ಟಿ ಬುಕ್ಕ ಪ್ರಶಾಂತ್ ಶೆಟ್ಟಿ, ಮೋಹನ್ ಶೆಟ್ಟಿ ಬೊಂಬೈ ಬುಕ್ಕ ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಅನಿಲ್ ಶೆಟ್ಟಿ ಪಾಲ್ದೊಂಡೇರು. ತೊತ್ತಾಡಿ ನಾಗಬ್ರಹ್ಮಸ್ಥಾನಡು ಬಯ್ಯಗ್ ಶಕ್ತಿದಂಡಕ ಮಂಡಲ ಪೂಜೆ, ಲೆಕ್ಕೆಸಿರಿ ಧೂಮಾವತಿ ಬುಕ್ಕ ಪರಿವಾರ ದೈವಲೆಗ್ ಕಲಶಾಭಿಷೇಕ ಮಲ್ತದು ಪನ್ಯಾರ ತಂಬಿಲ ಕರಿತೇರು. ಬಜರಂಗ ದಳ ನಿಷೇಧ ಮಲ್ಪನ ಪ್ರಸ್ತಾವ ಇಜ್ಜೆಂದು ವೀರಪ್ಪ ಮೊಯ್ಲಿ ಪಂತೇರು. ಕಾಂಗ್ರೆಸ್ ಪ್ರಣಾಳಿಕೆಡು ನಿಷೇಧ ಮಲ್ಪನ ಪ್ರಸ್ತಾವ ಉಂಡು ಎಂಗ್ಲು ವೀರಪ್ಪ ಮೊಯ್ಲಿಯರಿನ ಕಾಂಗ್ರೆಸ್ ನಂಬೋಡ ಅಥವಾ ಡಿ.ಕೆ. ಶಿವಕುಮಾರ್ನ ಕಾಂಗ್ರೆಸ್ ನಂಬೋಡ ಅಂದು ಗೊತ್ತಾವಂದು ಇಜ್ಜಿಂದು ಉಡುಪು ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಕುಯಿಲಾಡಿ ಸುರೇಶ್ ನಾಯಕ್ ಪಂತೇರು. ಒಡಿಪು ಜಿಲ್ಲಾ ಬಿಜೆಪಿ ಮಾಧ್ಯಮ ಕೇಂದ್ರಡು ಒಡಿಪು ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಕುಯಿಲಾಡಿ ಸುರೇಶ್ ನಾಯಕ್ ಸುದ್ದಿಕೂಟುಡು ಪಾತಿರದು. ಬಜರಂಗ ದಳನು ನಿಷೇಧ ಮಲ್ಪನ ವಿಚಾರಡು ಕಾಂಗ್ರೆಸ್ ನಾಯಕರೆಡನೆ ರಡ್ಡು ನಿರ್ಧಾರ ಉಂಡು. ಬಜರಂಗ ದಳ ನಿಷೇಧ ಮಲ್ಪನ ಪ್ರಸ್ತಾವ ಇಜ್ಜಿಂದು ವೀರಪ್ಪ ಮೊಯ್ಲಿ ಪಂತೇರು. ಕಾಂಗ್ರೆಸ್ ಪ್ರಣಾಳಿಕೆಡು ನಿಷೇಧ ಮಲ್ಪನ ಪ್ರಸ್ತಾವ ಉಂಡು ಎಂಗ್ಲು ವೀರಪ್ಪ ಮೊಯ್ಲಿಯರ್ನ ಕಾಂಗ್ರೆಸ್ನ ನಂಬೋಡ ಅಥವಾ ಡಿ.ಕೆ. ಶಿವಕುಮಾರ್ನ ಕಾಂಗ್ರೆಸ್ ನಂಬೋಡ ಅಂದು ಗೊತ್ತಾವಂದಿಜ್ಜಿ. ಬಜರಂಗ ದಳನು ನಿಷೇಧ ಮಲ್ಪನ ಕಾಂಗ್ರೆಸ್ ಪಕ್ಷದ ಮಾನಸಿಕ ಸ್ಥಿತಿ ಬುಕ್ಕ ಉದ್ದೇಶ ಜನಕ್ಲೆಗ್ ತೆರಿದು ಪಂಡೇರು. ಬಜಿ ಮುಸ್ಲಿಮರಿಗೆ ಜಿಹಾದಿಲೆಗೆ ಖುಷಿಯಾರೆ ಕಾಂಗ್ರೆಸ್ ಈ ರೀತಿ ಮಲ್ತಂಡ ಅಕ್ಲಿನ ಗೋರಿನ ಅಕ್ಲೆ ತೋಡುನಂಚಾಪುಂಡು. ಮದರಸ ಬಂದ್ ಮಲ್ಪ ಅಂದು ಪನೀರ ಕಾಂಗ್ರೆಸ್ಗೆ ತಾಕತ್ತುಂಡ. ಪಳ್ಳಿಲೆಡು ಲೆಕ್ಕೊಡ್ದಿಚ್ಚ ಮೈಕ್ ಶಬ್ದ ಬಲ್ಲಿಂದು ಸುಪ್ರೀಂ ಕೋರ್ಟ್ ಆದೇಶ ಕೊಡ್ದಿತ್ತದು. ಈ ಬಗೆಟ್ ನಿಕ್ಲಿನ ಬ್ರದರ್ಸ್ ಲೆಗೆ ತೆರಿಪಾದರ ಲವ್ ಜಿಹಾದ್ ಮಲ್ಪನ ಪುಂಡು ಪೋಕಿರಿಲೆಗೆ ಮುಂದಿನ ಪಂತರ ಅವೇನು ಬುಡ್ದು ಬಜಿ ಮುಸ್ಲಿಂ ಓಟ್ ಪಡೆಯರೆ ಮಾತ್ರ ಬಜರಂಗ ದಳ ನಿಷೇಧ ಮಲ್ಪೆರ ಪುಣೆಯವನ ಕಾಂಗ್ರೆಸ್ ನಾಯಕರನ್ನ ತರೆಟ್ ಅಂಬಿದಿಂಜಿದನ ಅಂದು ಸುರೇಶ್ ನಾಯಕ್ ಪ್ರಶ್ನೆ ಪಾಡಿರು. ಬಿಜೆಪಿ ಜಿಲ್ಲಾ ಮಾಹಿತಿದಾರರು ರಾಘವೇಂದ್ರ ಕಿಣಿ ಜೊತೆ ಮಾಹಿತಿದಾರರ ಅಂಬಲಪಾಡಿ ಶಿವಕುಮಾರ್, ಗಿರೀಶ್ ಅಂಚನ್ ಸುದ್ದಿಕೂಟುಡಿತ್ತೇರು. ಪೇಪರ್ ಓದುವಾಗ ವೀರಪ್ಪ ಮೊಯ್ಲಿಯವರು ನಮ್ಮಲ್ಲಿ ಆ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದಾರೆ. ನಾವು ವೀರಪ್ಪ ಮೊಯ್ಲಿಯವರ ಕಾಂಗ್ರೆಸ್ಸನ್ನು ನಂಬಬೇಕೋ ಡಿ.ಕೆ. ಶಿವಕುಮಾರ ಕಾಂಗ್ರೆಸ್ಸನ್ನು ನಂಬಬೇಕು ಅಂತ ಗೊತ್ತಿಲ್ಲ. ಬಜರಂಗ ದಳ ನಿಷೇಧ ಮಾಡುವ ನಿಮ್ಮ ಮಾನಸಿಕ ಏನು ಸ್ಥಿತಿ ಇದೆ ಅದು ಕರ್ನಾಟಕದ ಜನತೆಗೆ ಗೊತ್ತಾಗಿದೆ. ನೀವು ಯಾವ ಉದ್ದೇಶಕ್ಕಾಗಿ ಅದನ್ನು ಬ್ಯಾನ್ ಮಾಡಲಿಕ್ಕೆ ಹೊರಟಿದ್ದೀರಿ ಅಥವಾ ಬ್ಯಾನ್ ಮಾಡುವ ಏನು ನಿಮ್ಮ
ವಿಚಾರ ಇದೆ ಅನ್ನೋದು ಕರ್ನಾಟಕ ಜನತೆಗೆ ಗೊತ್ತಿದೆ. DK ಶಿವಕುಮಾರ್ಗೆ ನಿಮ್ಮ ಸರ್ಕಾರ ಬರೋದಿಲ್ಲ. ಬಂದರೂ ನಾನು ಹೇಳ್ತೇನೆ ಈ ವೇದಿಕೆ ಮುಖಾಂತರ, ನಿಮಗೆ ದಮ್ಮಿದ್ರೆ ನಿಮ್ಮ ಸರ್ಕಾರ ಬಂದ ನಂತರ ಅದನ್ನು ಬ್ಯಾನ್ ಮಾಡಿ ನೋಡಿ. ನಿಮ್ಮ ಪರಿಸ್ಥಿತಿ ಕರ್ನಾಟಕದಲ್ಲಿ ಏನಾಗುತ್ತೆ ನೋಡಿ. ನೀವು ಸುಮ್ಮನೆ ಒಂದಷ್ಟು ಮುಸಲ್ಮಾನರಿಗೆ ಖುಷಿ ಮಾಡಲಿಕ್ಕೆ, ಒಂದಷ್ಟು ಜಿಹಾದಿಗಳಿಗೆ ಖುಷಿ ಮಾಡಲಿಕ್ಕೆ ನೀವು ಈ ಥರ ಮಾಡ್ತಿದ್ರೆ ನಿಮ್ಮ ಗೋರಿಯನ್ನು ಕರ್ನಾಟಕದಲ್ಲಿ ನೀವೇ ತೋಡ್ಕೊಳ್ತೀರಿ ಅನ್ನೋದನ್ನು ಸ್ಪಷ್ಟ. ನೀವು ಬಜರಂಗ ದಳವನ್ನು ಯಾಕೆ ಬ್ಯಾನ್ ಮಾಡ್ತೀರಿ, ಅದರಿಂದ ನಿಮಗೆ ಏನು ಲಾಭ ಗೊತ್ತಿದೆ, ಜಗತ್ತಿಗೆ ಗೊತ್ತಿದೆ. ಅದರ ಒಟ್ಟೊಟ್ಟಿಗೆ ಮದ್ರಾಸವನ್ನು ಬ್ಯಾನ್ ಮಾಡಿ ಅಂತ ಹೇಳಿ ನಿಮ್ಮ ತಾಕತ್ತಿದೆಯಾ? ರಸ್ತೆಯಲ್ಲಿ ನಮಾಜ್ ಮಾಡಬೇಡಿ, ಮಸೀದಿಯ ಒಳಗೆ ನಮಾಜ್ ಮಾಡಿ, ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ ಅನ್ನುವ ಹೇಳಲಿಕ್ಕೆ ನಿಮ್ಮ ದಮ್ಮಿದೆಯಾ? ಸುಪ್ರೀಂ ಕೋರ್ಟ್ ಹೇಳಿತ್ತು ಮಸೀದಿಗಳಲ್ಲಿ ಎಷ್ಟು ಡೆಸಿಮಲ್ಗಿಂತ ಕಮ್ಮಿ ಇರಬೇಕು ಮೈಕ್ ಅಂತೇಳಿ ಹೇಳಿದೆ. ನಿಮ್ಮ ಬ್ರದರ್ಸಿಗೆ ನೀವು ಅದನ್ನು ಕರೆದು ಹೇಳಿದ್ದೀರಾ? ದೇ ಆರ್ ಮೈ ಬ್ರದರ್ಸ್ ಅಂತ ನೀವು ಹೇಳ್ತೀರಲ್ಲ, ನಿಮ್ಮ ಬ್ರದರ್ಸಿಗೆ ನೀವು ಕೈಗೆ ಹೇಳಿದ್ದೀರಾ? ಅಣ್ಣ ನೋಡು ಮಾರ, ಸುಪ್ರೀಂ ಕೋರ್ಟಲ್ಲಿ ಈ ಥರ ಹೇಳಿದ್ದುಂಟು, ನೀನು ನನ್ನ ಬ್ರದರು, ಈ ಥರ ನಾಳೆ ಮೈಕ್ ಮಾಡು ಅಂತೇಳಿ ನೀವು ಹೇಳಿದಿದೆಯಾ? ಲವ್ ಜಿಹಾದ್ ಮಾಡುವ ಪುಂಡ ಪೋಖ್ರಿ ಮುಸಲ್ಮಾನರಿಗೆ ನೀವು ಹೇಳಿದ್ದೀರಾ ಈ ಥರ ಮಾಡಬೇಡಿ, ಹಿಂದೂ ಮುಸಲ್ಮಾನರ ಮಧ್ಯೆ ಬಾಂಧವ್ಯ ಇರಬೇಕು, ಈ ಥರ ಮಾಡಿದರೆ ಸಮಾಜಕ್ಕೆ ಮಧ್ಯೆ ತೊಂದರೆ ಆಗುತ್ತೆ ಹೇಳುವ ದಮ್ಮಿದೆಯಾ ನಿಮಗೆ? ಕುಡ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರಡು ವೇದವ್ಯಾಸ ಕಾಮತ್ ಶಾಸಕರಾಯಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ದೇವಾಲಯದಲ್ಲಿನ ಒಕ್ಕೂಟಗೂ ಬಲಬೈದಿನೆಂದು ಒಕ್ಕೂಟದ ಗುರ್ಕಾರ್ಯರು ಗಣೇಶ್ ಶೆಟ್ಟಿ ಪಂತೇರು. ದಕ್ಷಿಣ ಕನ್ನಡ ಜಿಲ್ಲಾ ದೇವಸ್ಥಾನದಲ್ಲಿನ ಒಕ್ಕೂಟದ ಗುರ್ಕಾರ್ಯರು ಗಣೇಶ್ ಶೆಟ್ಟಿ ಕುಡ್ಲಡು ಶನಿವಾರ ಸುದ್ದಿಕೂಟಡು ಪಾತೆರ್ದು ಜಿಲ್ಲೆಡು ಅಜೀರ್ಣ ಅವ್ಯವಸ್ಥೆಡು ಇತ್ತಿನ ಕೆಲವು ದೈವ ದೇವಸ್ಥಾನ ಅಭಿವೃದ್ಧಿ ಮಲ್ಪನ ಬಗ್ಗೆಟ್ ಭಾರಿ ಚಿಂತನೆಲೇನು ಎಂಟಿನ ಒಕ್ಕೂಟ ಮಲ್ತೊಂದು ಬೈದಂಡು ಆಂಡ ಐಕೆ ಹೆಚ್ಚ ಉಮೇದು ತಿಗದಿಜಿ ಕಾರಣ 5 ವರ್ಷಗಳು ಎಡ್ಡ ಅಭಿಪ್ರಾಯ ತಿಕ್ಕದಂಡು ಐಕೆ ಮುಖ್ಯ ಕಾರಣ ಕುಡ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ವೇದವ್ಯಾಸ ಕಾಮತ್ ಆರು ಶಾಸಕರಾಯಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಗೆ 28 ಕೋಟಿ ರೂಪಾಯಿದಾತು ಅನುದಾನ ಕನತ್ ಕೊಡ್ತೇರು ಪಂಪನವು ಸಂತೋಷದ ಸಂಗತಿಯಿಂದ ಪಂಡೇರು ಬಜಿ ಹಿಂದುಳಿಗೆ ಮಾತ್ರ ಆತು ಮಾತಾ ಜನಾಂಗದ ಭಿನ್ನ ಇಪ್ಪಗೂ ಶಾಸಕರು ಗುಮನ ಕೊಡ್ತೇರೆಂದು ಶಾಸಕರು ವೇದವ್ಯಾಸ ಕಾಮತಿರನ್ನು ಬಗೆಟ್ ಪುಗಾರಿಯರು. ಒಕ್ಕೂಟದ ದೇವಾನಂದ ಗುಜರನ್, ಗಂಗಾಧರ ಕೋಟ್ಯನ್, ಗಿರಿಧರ ಶೆಟ್ಟಿ ಸುದ್ದಿಕೂಟುಡಿತ್ತೇರು. ಸುಮಾರು ಕೆಲವಾರು ವರ್ಷಗಳಿಂದ ಎಲ್ಲ ದೈವ ದೇವಸ್ಥಾನಗಳ ಅದರ ಅಭಿವೃದ್ಧಿ ಬಗ್ಗೆ ನಿರಂತರವಾಗಿ ಶ್ರಮ ಪಡ್ತಾ ಇದ್ದೇವೆ. ನಮಗೆ ಒಂದು ಪೂರ್ಣ ಪ್ರಮಾಣದ ಬಲ ಬಂದದ್ದು ಅಂದರೆ ನಮ್ಮ ಮನವಿಗೆ ಒಂದು ಸ್ಪಂದನೆ ಸಿಕ್ಕಿದ್ದು ನಮ್ಮ ಸನ್ಮಾನ್ಯ ಶಾಸಕರಾದ ವೇದವ್ಯಾಸ ಕಾಮತರಿಂದ. ಅವರು ಶಾಸಕರಾದ ಮೇಲೆ ನಮ್ಮ ಈ ದಕ್ಷಿಣ ಕನ್ನಡ ದಕ್ಷಿಣದ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 28 ಕೋಟಿಯಷ್ಟು ಅನುದಾನವನ್ನು ಅವರು ತಂದು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡುತ್ತೇನೆ. ಖಾಲಿ ನಮ್ಮ ಹಿಂದೂ ಜನಾಂಗದಂಥ ಎಲ್ಲ ಜನಾಂಗದವರ ಎಲ್ಲ ಕ್ಷೇತ್ರಗಳಿಗೆ ನಾವು ಹೋಗಿ ಏನವರಲ್ಲಿ ಒಂದು ಮನವಿಯನ್ನು ಮಾಡ್ತೇವ, ಒಂದು ಅರೆಗಳಿಗೆ ನಮ್ಮನ್ನು ಎಷ್ಟೇ ಅವರು ಸಭೆಯಲ್ಲಿದ್ದರೂ ಎಂಥ ಒಂದು ಪ್ರಮುಖ ಕಾರ್ಯಕ್ರಮದಲ್ಲಿದ್ದರೂ ನಮ್ಮನ್ನು ಕರೆದು ಏನಾಗಬೇಕು, ಏನು ಮಾಡಬೇಕು, ಏನು ನಿಮ್ಮ ತಾಪತ್ರಯ, ಏನು ನಿಮ್ಮ ಇದರಲ್ಲಿ ಏನು ಅದಕ್ಕೆ ಬೇಕಾದ ಒಂದು ಸ್ಪಂದನೆ, ಒಂದು 5 ನಿಮಿಷ ಕೂಡ ನಮ್ಮನ್ನು ಕಾಯಿಸದೆ ಅದಕ್ಕಾಗಿ ಅವಿರತ ದುಡಿದಂಥ ನಮ್ಮ ವೇದವ್ಯಾಸ ಕಾಮತರು ಸುಮಾರು 400ರಷ್ಟು ದೈವ ದೇವಸ್ಥಾನಗಳಿಗೆ ಅನುದಾನವನ್ನು ಒಂದು ಕೊಟ್ಟಂಥ ಮಾಹಿತಿ ನಮಗೆ ಇದೆ. ಈ ಹಿಂದಿನ ಶಾಸಕರು ಅಲ್ಲದ್ರೆ ಬೇರೆ ಶಾಸಕರು ಮಾಡಲಿಲ್ಲ ಅಂತ ನಾನು ಹೇಳುವುದಲ್ಲ, ಆದರೆ ಎಷ್ಟೋ ವರ್ಷದಿಂದ ಅದನ್ನು ಪಾಳು ಬಿದ್ದು ಅದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲದೆ, ಬಂದ ಭಕ್ತರಿಗೆ ಬೇಕಾದ ಸವಲತ್ತಿಲ್ಲದೆ, ಒಂದು ಮೂಲಭೂತ ಸೌಕರ್ಯವಾಗಲಿ, ಬರುವಂಥ ದಾರಿಯದ್ದಾಗಿರಲಿ, ಅಲ್ಲದ ಶೌಚಾಲಯ ಆಗಲಿ, ಒಂದು ಸಭಾಂಗಣ ಆಗಲಿ, ಅವರ ದೇವಸ್ಥಾನಕ್ಕೆ ಬೇಕಾದ ಮೇಲ್ಛಾವಣಿ ಆಗಲಿ, ಅದನ್ನೆಲ್ಲ ಮಾಡಿಸಿಕೊಂಡು ಬಂದಂಥ ಒಂದು ಶಾಸಕರು ನಮ್ಮ ವೇದವ್ಯಾಸ ಕಾಮತರು. ಅದಕ್ಕೆಲ್ಲ ಆ ದೇವದೇವರುಗಳ ಆಶೀರ್ವಾದ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಇರ್ಬೋದು ಅಂತ ನಾನು ಅನ್ನಿಸ್ತದೆ. ಇನ್ನು ಮುಂದಿನ ಕೆಲಸಕ್ಕೆ ಕೂಡ ನಮಗೆ ಕೆಲವಷ್ಟು ದೇವಸ್ಥಾನಗಳು ಅರ್ಧದಲ್ಲಿ ನಿಂತು ಹೋದದ್ದು, ಕೆಲವು ಕೆಲಸ ಆಗಲಿಕ್ಕೆ ಉಂಟು, ಕೆಲವು ಅರ್ಧ ಬಂದು ನಿಂತು ಹೋದದ್ದುಂಟು, ಇನ್ನು ಬರಲಿಕ್ಕೆ ಉಂಟು. ಅದನ್ನೆಲ್ಲರೂ ಇನ್ನು ನಮಗೆ ಆ ದೇವಸ್ಥಾನಗಳಿಗೆ ಸಿಕ್ಕಿದರೆ ಈ ದೇವಸ್ಥಾನಗಳ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಇನ್ನೂ ಪ್ರೋತ್ಸಾಹ ಸಿಕ್ಕಿದೆ ಅಂತ ಆಗ್ತದೆ. ಕುಡ್ಲನಗರುಡು ಕಟ್ಟೋಣ ಕಾಮಗಾರಿ ಬೊಕ್ಕ ಬೇತೆ ಬೇಲೆಗಾದು ಬೇತೆ ರಾಜ್ಯಲೈನ ಉತ್ತರ ಪ್ರದೇಶ, ಬಿಹಾರ, ತಮಿಳುನಾಡು ಇಂಚ ಪಾಕ ಕಡೆದು ಬತ್ತದು ಭಾಷದ ಸಮಸ್ಯೆ ಎದುರಿಸಾವನಕ್ಲಿಗೆ ಸಹಾಯ ಪೊಲೀಸ್ ಇಲಾಖೆ ದುಂಬು ಬೈದಂಡು.
ಕುಡ್ಲನಗರುಡು ಕಟ್ಟುವಣ ಕಾಮಗಾರಿ ಬೊಕ್ಕ ಬೇತೆ ಬೇಲೆಗಾದು ಬೇತೆ ರಾಜ್ಯಲೈನ ಉತ್ತರ ಪ್ರದೇಶ ಬಿಹಾರ ತಮಿಳುನಾಡು ಇಂಚ ಪಾಕ ಕಡಿದು ಬತ್ತದು ಭಾಷೆದ ಸಮಸ್ಯೆ ಎದುರಿಸಾವಣಕ್ಲೆಗೆ ಸಹಾಯರೆ ಪೊಲೀಸ್ ಇಲಾಖೆ ದುಂಬು ಬೈದಂಡು ಹಿಂದಿ ತಮಿಳು ತೆಲುಗುದ ದಿನ ಮಜೂರಿ ಕಾರ್ಮಿಕರು ಭಾಷೆ ಸಮಸ್ಯೆ ಹಿಡಿದು ಅಕ್ಲಿನ ಮೂಲಸ್ಥಾನ ಸೇರಿದ ಕಷ್ಟ ಅನಗ ಪೊಲೀಸ್ ಇಲಾಖೆಗೆ ಫೋನ್ ಮಲ್ತಿನ ಅಪಗನೆ ಪೊಲೀಸರು ಬತ್ತದ ಅಕ್ಲೆಗೆ ಸಹಾಯ ಆಪನ ವ್ಯವಸ್ಥೆ ಒಂಜಿನ ಪೊಲೀಸ್ ಇಲಾಖೆ ಪೊಲಬ್ ಮಲ್ತು ಕೊಡ್ತುಂಡು ಹೊಯ್ಸಳ ಗಾಡಿ ಇಂಚಿನ ವಿಶೇಷ ಕಾರ್ಯಾಚರಣೆ ಶುರು ಮಲ್ತದಂಡು ಹೊಯ್ಸಳ ಪೊಲೀಸ್ ಕೂಟ ಈ ಕಾರ್ಯವು ಕೈ ಜೋಡಿಸೋದು ವಲಸೆ ಕಾರ್ಮಿಕರಿಗೆ ಸಹಾಯ ಆತಂಡು ಕುಡ್ಲನಗರಡು ಇಂಚಿನ ಕಾರ್ಮಿಕರು ಉಪ್ಪನ ಜಾಗೆಡು ಮೈಕೂಡು ಅಕ್ಲಿಗೆ ಜಾಗೃತಿ ಮೂಡಾವದುಂಡು ಸಾರ್ವಜನಿಕರಿಗೆ ಉಪದ್ರಾಂಡ ಪೊಲೀಸ್ ಕಂಟ್ರೋಲ್ 116 ನಂಬರ್ಗೂ ಫೋನ್ ಮಲ್ತದ ತೆರಿಪಾಂಡ ಪೊಲೀಸರು ಬತ್ತು ವಲಸೆ ಕಾರ್ಮಿಕರನ ಸಮಸ್ಯೆಗೆ ಗುಮನ ಕುರ್ಪೊಂದು ಪ್ರಚಾರ ಮಂತೊಂದುಂಡು कोई ऐसा कोई प्रॉब्लम हो तो पक्का 112 में कॉल करके 8 दबाना, उसी में 112 करके 8 ऐसे कंट्रोल रूम में पहुंच जाता है, समझ रहे? चलो थैंक यू. ಎಡಗಿನಿತ ನಮ್ಮ ಕುಡ್ಲಾತಳು ವಾರ್ತೆಲು ಮುಗಿಂಡು ನಾಳಾತು ಸುದ್ದಿ ಬಕ ಮನರಂಜನೆಗೆ ತೂಂದಿಪ್ಲೆ ನಮ್ಮ ಕುಡ್ಲ 24/7 ಸೊಲ್ಮೇಲು.